ಇನ್ಫೋಮೇಟ್ ಫೌಂಡೇಶನ್ ರಿಜಿಸ್ಟರ್ಡ್ ಹಾಗೂ ಇನ್ಫಾರ್ಮೇಷನ್ ಅಂಡ್ ಎಂಪವರ್ಮೆಂಟ್ ಸೆಂಟರ್ ಚೊಕ್ಕಬೆಟ್ಟು ವತಿಯಿಂದ ಹಮ್ಮಿಕೊಂಡ ಸರ್ಕಾರಿ ಉದ್ಯೋಗಾವಕಾಶಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಹೇಗೆ ಎಂಬ ವಿಷಯದಲ್ಲಿ ಮಾಹಿತಿ ಶಿಬಿರ ಕಾರ್ಯಕ್ರಮವು ಕೃಷ್ಣಾಪುರ ಅಲ್ ಬದ್ರಿಯಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಬದ್ರಿಯಾ ಜುಮಾ ಮಸೀದಿಯ ಹಿಫ್ಲ್ ಅಧ್ಯಾಪಕ ಹಾಫಿಲ್ ಇಮ್ರಾನ್ ಜುಹರಿ ದುವಾ ಮೂಲಕ ಚಾಲನೆ ನೀಡಿದರು. ಐಇಸಿ ಚೊಕ್ಕಬೆಟ್ಟು ಉಸ್ತುವಾರಿ ನೌಷದ್ ಅಧ್ಯಕ್ಷತೆಯಲ್ಲಿ ನಡೆದ ಮಾಹಿತಿ ಕಾರ್ಯಾಗಾರದಲ್ಲಿ ಬದ್ರಿಯಾ ಜುಮಾ ಮಸೀದಿ ಕೃಷ್ಣಾಪುರ ಅಧ್ಯಕ್ಷರಾದ ಹಾಜಿ ಬಿಎಂ ಮುಮ್ತಾಜ್ ಅಲಿ ಭಾಗವಹಿಸಿ ಕಾರ್ಯಕ್ರಮದ ಸಂಘಟಕರನ್ನ ಅಭಿನಂದಿಸಿದರು. ಅಲ್ ಬದ್ರಿಯಾ ಎಜುಕೇಷನ್ ಅಸೋಸಿಯೇಷನ್ ಮುಖ್ಯಸ್ಥರಾದ ಅಬ್ದುಲ್ ಖಾದರ್, ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯ ಅಬುಬಕರ್ ಕುಳಾಯಿ, ಸಿವಿಲ್ ಸರ್ವಿಸ್ ತರಬೇತುದಾರರಾದ ಮೊಹಮ್ಮದ್ ಅಲಿ ರೂಮಿ ಕೃಷ್ಣಾಪುರ ಮತ್ತಿತರರು ಉಪಸ್ಥಿತರಿದ್ದರು. ഉപകാലത്ത് ഞങ്ങളെ ക്ലാസ് എടുത്ത് ചെയ്യുന്ന അമീൻ സാറിനും ഇതിനെ കോർഡിനേറ്റ് ആക്കിയ എല്ലാ സാർമാർക്കും നല്ല ധന്യവാദ ചൊല്ലുന്നില്ല. ഇനിയും ഞങ്ങളെ ಫಾಲೋ ಆಗಿಟ್ಟು ಅದಾയത് ಮೊದಲನೇದಾಗಿ ಆರ್ಗನೈಸ್ ಮಾಡಿರುವಂತಹ ಇನ್ಫಾರ್ಮೇಷನ್ ಆ್ಯಂಡ್ ಎಂಪವರ್ಮೆಂಟ್ ಸೆಂಟರ್ ಚಟುವಟಿಕೆ ಹಾಗೆಯೇ ಇನ್ಫಾರ್ಮೇಟ್ ಫೌಂಡೇಶನ್ ದಕ್ಷಿಣ ಕನ್ನಡ ಜಿಲ್ಲಾ ಇವರಿಗೆ ನನ್ನ ಅಭಿನಂದನೆಗಳು. ಏನಂತ ಹೇಳಿದರೆ ಇವತ್ತು ಒಂದು ಆಲ್ಮೋಸ್ಟ್ ಮುಸ್ಲಿಮ್ಸ್ ವಿದ್ಯಾರ್ಥಿಗಳು ಡಿಗ್ರಿ ಮಾಡಿರ್ತಾರೆ, ಆಲ್ಮೋಸ್ಟ್ ನೋಡಲಿಕ್ಕೆ ಎಲ್ಲರೂ ಡಿಗ್ರಿ ಆಗಿದೆ. ಆದರೆ ಬಟ್ ಅವರು ಜಾಬಲ್ಲಿ ಇರ್ತಾರೆ, ಒಂದು ಕೈ ಕೊಡಲಿಕ್ಕೆ ಅಥವಾ ಹೋಟೆಲಲ್ಲಿ ಇನ್ನಿತರ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತೇಳಿ ಅವ್ರದ್ದು ಕೊರತೆ ಅಂತ ಹೇಳಿದರೆ ಇನ್ಫಾರ್ಮೇಷನ್ ಮಾಹಿತಿ ಕೊರತೆ. ಇವತ್ತು ಎಕ್ಸಾಂಪಲ್ ಅಂತ ಹೇಳಲಿಕ್ಕೆ ಹೋದರೆ ಐ ಎಮ್ ಗ್ರಾಜುಯೇಟ್ ಡಿಗ್ರಿ, ಬಟ್ ನನಗೆ ನಮ್ಮ ಮೈಂಡಲ್ಲಿ ಏನಂತ ಹೇಳಿದರೆ ನಮ್ಮ ಈಗ ಕೃಷಕ್ ಹೇಳಿದೆ ಒಂದು ಕರಪ್ಷನ್ ಮತ್ತು ಇನ್ಫ್ಲುಯೆನ್ಸ್ ಇದೆರಡು ಬಿಟ್ಟಿಲ್ಲ, ನಮಗೆ ಜಾಬ್ ಆಗಲಿಕ್ಕೆ ಇಲ್ಲ ಅಂತ. ಬಟ್ ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗುವಾಗ ನನಗೆ ಗೊತ್ತಾಯಿತು ಗೌರ್ಮೆಂಟಲ್ಲಿ ಆಲ್ಮೋಸ್ಟ್ ಎಷ್ಟೋ ಜಾಬ್ಗಳಲ್ಲಿ, ಬಟ್ ನಮಗೆ ಮಾಹಿತಿ ಇಲ್ಲ, ನಾವು ಟ್ರೈ ಮಾಡ್ತಾ ಇಲ್ಲ. ಇನ್ಶಾ ಅಲ್ಲಾ ಇದರಿಂದ ನನಗೆ ಅರಿವಾಗಿದೆ ಅಂತ ಹೇಳಿ